ಇಡ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಈ ಇಡ್ಲಿಯಲ್ಲಿ ನಾನು ಇಡ್ಲಿ ಬೋಂಡ ಮಾಡ್ತಾ ಇದ್ದೀನಿ. ಇಡ್ಲಿಯಲ್ಲಿ ಬೋಂಡನ ಅಂತ ತಿಳ್ಕೊಬೋದು ನೀವು. ಎಷ್ಟು ಸಾಫ್ಟಾಗಿ, ಹೊರಗಡೆ ಕ್ರಂಚಿಯಾಗಿ, ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಸೂಪರಾಗಿರುತ್ತೆ ಬೋಂಡ. ಬನ್ನಿ. ಆಹಾ, ಬೋಂಡ, ಇಡ್ಲಿ ಬೋಂಡ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಹರಿಣಿಜಯಂತ್. ನಾನಿವತ್ತು ಇಡ್ಲಿ ಬೋಂಡ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ತಿಳಿಬೇಕಾದ್ರೆ ನೀವು ನನ್ನ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗದಿದ್ದ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಬನ್ನಿ ಇವಾಗ ವಿಡಿಯೋ ನಾವು ಮಾಡೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇಡ್ಲಿಯಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಆಮೇಲೆ ಈ ಕರಿಬೇವು ಸೊಪ್ಪನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಟಿರಬೇಕು. ಆಮೇಲೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿರೋದು. ಆಮೇಲೆ 2 ಇಡ್ಲಿ ತೊಗೊಂಡಿದ್ದೀನಿ ನಾನು. ಇದು ಆಲ್ರೆಡಿ ತುಂಬ ಸ್ಮೂತ್ ಇದೆ, ನಾವು ಕೈಯಲ್ಲೇ ಮ್ಯಾಶ್ ಮಾಡ್ಕೊಬೋದು. ಇದನ್ನು ಮ್ಯಾಶ್ ಮಾಡಬೇಕು. ಓಕೆ, ಮತ್ತು 2 ಪೊಟ್ಯಾಟೊ, ಬೇಯಿಸಿರುವಂಥ ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ರುಬ್ಬಿ ತೊಗೊಂಡು ಬರ್ತೀನಿ. ಓಕೆ, ಪೊಟ್ಯಾಟೊವನ್ನು ರುಬ್ಬಕ್ಕೆ ಹಾಕುವಾಗ ನಾನು ಇವಾಗ ಬಿಡಿಸಿಟ್ಟಿದ್ದೀನಿ ತಾನೇ ಇಡ್ಲಿಯನ್ನು, ಅದನ್ನು ಒಂದು ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು, ಅದೇ ಮಿಕ್ಸಿಗೆ ಹಾಕಿಬಿಟ್ಟು, ಸ್ವಲ್ಪ, ತುಂಬ ಇಲ್ಲ, 1 ಇಡ್ಲಿಯಷ್ಟು ಇದಕ್ಕೆ ಹಾಕಿಬಿಟ್ಟು ರುಬ್ಕೋಬೇಕು ಜೊತೆಗೆ. ಓಕೆ, ನಾನು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಹಾಕಿ. ಓಕೆ, ಇವಾಗ ನಾನು ಈರುಳ್ಳಿ ಇದೆಲ್ಲ ಇಟ್ಟಿದ್ದೀನಿ ತಾನೆ, ಎಲ್ಲವನ್ನು ಇದಕ್ಕೆ ಹಾಕಬೇಕು, ಮಿಕ್ಸ್ ಮಾಡಬೇಕು ಇವಾಗ. ಆಮೇಲೆ ನಾನಿಲ್ಲಿ ಸ್ವಲ್ಪ ಅಡಿಕೆ ಸೋಡಾ ತಗೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ ಅಡಿಕೆ ಸೋಡಾನ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸ್ವಲ್ಪ ಹಾಗೆ ಇಟ್ಬಿಡಿ. ಸ್ವಲ್ಪ ಹಸಿ ಶುಂಠಿ ಮತ್ತು ನಾನು ಹಸಿ ಮೆಣಸಿನಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಖಾರ ಬೇಕಾದರೆ ಖಾರ ಹಾಕ್ಕೋಬೋದು. ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಈ ಅದಕ್ಕೆ ಬರಬೇಕು ಇದು. ಯಾಕಂದರೆ ಇಡ್ಲಿ ತುಂಬ ನೀರು ಕುಡಿಯುತ್ತೆ. ನಾವು ನೀರು ಹಾಕಿದಷ್ಟು ಅದು ಹೀರ್ಕೊಂಡು ಬಿಡುತ್ತೆ. ಸ್ವಲ್ಪ ನಾವು ಮಿಕ್ಸಿ ಮಾಡಿ ಮತ್ತು ಸ್ವಲ್ಪ ನಾವು ಈ ಥರ ತರಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಕುಡಿಯುತ್ತೆ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬೇಕಾದರೆ ಕಲಿಸ್ಕೊಳ್ಳಿ. ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿ. ನಮಗೆ ಈ ಥರ ಎಣ್ಣೆಯಲ್ಲಿ ಈ ಥರ ಬಿಡಬೇಕು. ಇದು ಸ್ವಲ್ಪ ಗಟ್ಟಿದೆ, ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಬರುತ್ತೆ ಅಂತ. ಸೂಪರಾಗಿದೆ. ನಾವು ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಮೈದಾ ಹಾಕ್ಬಿಟ್ಟು ಈ ಥರ ಇದು ಮಾಡಬೇಕು. ಸ್ವಲ್ಪ ನೀವು ಕಲಸಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವು ಮೈದಾ ಸ್ವಲ್ಪ ಹಾಕ್ಕೊಂಡು ನೀವು ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ.
ಇಡ್ಲಿ ಬೋಂಡ ರೆಡಿ ನೋಡಿ. ಆಹಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ಬೋಂಡ. ಸೂಪರಾಗಿ ಬಂದಿದೆ ನೋಡಿ. ನೋಡಿ ಇಡ್ಲಿ ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿಂದು ನೋಡೋಣ. ವಾವ್, ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂದರೆ ಒಳಗಡೆ ಸಾಫ್ಟ್ ಇದೆ ನೋಡಿ. ಹೊರಗಡೆ ಚೆನ್ನಾಗಿದೆ ಟೇಸ್ಟು ಇಡ್ಲಿ ಫ್ಲೇವರಲ್ಲಿ. ಕರುಮ್ ಕುರುಮ್ ನೋಡಿ. ಜೊತೆಗೆ ತೆಂಗಿನಕಾಯಿ ಚಟ್ನಿ. ಸಾಫ್ಟ್ ಸೂಪರ್ ಇದೆ.